3 ದಿನಗಳ ಕಾಲ ಮಣಿಪಾಲದ ಡಾಕ್ಟರ್ TMA ಪೈ ಸಭಾಂಗಣದಲ್ಲಿ ನಡೆದ ಮಿಲಾಪ್ ಸಾಹಿತ್ಯೋತ್ಸವ ಯಶಸ್ವಿಯಾಗಿ 3 ದಿನಗಳನ್ನು ಮುಗಿಸಿ ಮುಕ್ತಾಯಗೊಂಡಿದೆ. ಸಾಹಿತ್ಯೋತ್ಸವ, ಚಿಣ್ಣರ ಕಾರ್ಯಾಗಾರಗಳು ಮತ್ತು ಇನ್ನಿತರ ವಿಶೇಷ ಕಾರ್ಯಕ್ರಮಗಳು ನಡೆದಿದೆ. ಹಾರ್ಮೋನಿಯಂ ಸಾಗಿ ಬಂದ ಹಾದಿಯ ಬಗ್ಗೆ ವಿಶೇಷ ಕಾರ್ಯಕ್ರಮಗಳನ್ನು ನೀತಾ ಇನಾಮದಾರ್ ಅವರ ನಿರ್ವಹಣೆಯಲ್ಲಿ ಹಾರ್ಮೋನಿಯಂನ ಇತಿಹಾಸ ಹಾಗೂ ಅದರ ವೈವಿಧ್ಯತೆಗಳ ಬಗ್ಗೆ ಹಾಗೂ ನುಡಿಸುವ ವಿಚಾರಗಳ ಬಗ್ಗೆ ತಜ್ಞರಾದ ಕೇಶವ ಚೈತನ್ಯ ಮತ್ತು ರವೀಂದ್ರ ಕಟೋಟಿ ಅವರಿಂದ ವಿಶೇಷ ಕಾರ್ಯಾಗಾರಗಳನ್ನು ನಡೆಸಲಾಗಿತ್ತು. These components in totality they will be giving one impact. So what I feel is music mainly deals with impact, not measurements. So when a person performs music, he or she are expressing their thoughts through music. So the components immaterial. So what they want to express and what the listener is listening and what is the impact of the listener. So these things really count. So if I am to convey something in a particular raga, I am conveying, and if the matter is conveyed, there it ends. So we will be using the same thoughts but in the language of our own instrument. So harmonium has a language, sarangi has a language, sitar has a language. So we are using the faculties of our instrument. ಆಕರ್ಷಕ ಕಲಾತ್ಮಕ ರೇಖಾಚಿತ್ರಗಳ ಪ್ರದರ್ಶನ ಮತ್ತು ಹಳೆಯ ಕಪ್ಪು ಬಿಳುಪು ರೇಖಾಚಿತ್ರಗಳ ಪ್ರದರ್ಶನ ಮತ್ತು ರಂಗಭೂಮಿ ಕಾರ್ಯಾಗಾರ ಹಾಗೂ ವಿವಿಧ ಆಯಾಮಗಳಲ್ಲಿ ರಂಗಭೂಮಿ ವಿನ್ಯಾಸ ಮತ್ತು ಧ್ವನಿ ಬೆಳಕಿನ ವಿನ್ಯಾಸ ಹಾಗೂ ನಟನೆ ಈ ಬಗ್ಗೆ ಕಾರ್ಯಾಗಾರಗಳು ಮತ್ತು ಏಕ ವ್ಯಕ್ತಿ ಪ್ರಹಸನ ನಡೆಯಿತು. ಒಟ್ಟಾರೆಯಾಗಿ 3 ದಿನಗಳ ಕಾಲ ನಡೆದ ಮಿಲಾಪ್ ಸಾಹಿತ್ಯೋತ್ಸವ ಕಲೆ, ಚಿತ್ರಕಲೆ, ಛಾಯಾಚಿತ್ರ ನಟನೆ ಹೀಗೆ ಕಲಾರಂಗದ ಎಲ್ಲ ಆಯಾಮಗಳನ್ನು ಒಂದೇ ಕಡೆಯಲ್ಲಿ ತೋರಿಸುವ ಪ್ರಯತ್ನ ಮಿಲಾಪ್ನಿಂದ ನಡೆದಿದೆ. ದಿವಾಕರ್ ಹಿರಿಯಡ್ಕ, ಸ್ಪಂದನ TV.